ಎಬಿ ಶೆಟ್ಟಿ ಸ್ಮಾರಕ ದಂತವೈದ್ಯಕೀಯ ವಿಜ್ಞಾನಗಳ ಕಾಲೇಜಿನ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಪ್ಯಾಥಾಲಜಿ ಆ್ಯಂಡ್ ಓರಲ್ ಮೈಕ್ರೋಬಯಾಲಜಿ ವಿಭಾಗದ ವತಿಯಿಂದ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಜಗದೀಶ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತಂಬಾಕು ಸೇವನೆ ಕೇವಲ ಮನುಷ್ಯನ ದೇಹಕ್ಕೆ ಮಾರಕವಾಗುವುದಷ್ಟೇ ಅಲ್ಲ, ಪರಿಸರಕ್ಕೂ ಇದು ಇನ್ನಿಲ್ಲದ ಅಪಾಯ ತಂದೊಡ್ಡುತ್ತದೆ ಎಂದು ಹೇಳಿದರು. ಪ್ರತಿ ವರ್ಷ 5 ಮಿಲಿಯನ್, ದಟ್ ಇಸ್ 50 lakhs deaths tobacco and tobacco related products in the country, around 5 to 6 millions. ಅದರಲ್ಲೂ 5 millions that are directly due to smoking and remaining 1 million is due to passive smoking. ಸೊ ನಾವು ಸ್ಮೋಕ್ ಮಾಡಿಕೊಂಡು ಬಿಟ್ಟಂತಹ ಗಾಳಿಯನ್ನು ಸೇವಿಸಿ ನಮ್ಮ ಜೊತೆಲಿರುವವರು ಎಫೆಕ್ಟ್ ಆಗಿ ಸಾಯುವಂಥದ್ದು. ಸೊ ದ ಪೂರ್ ಪೀಪಲ್ ಹೂ ಆರ್ ವಿತ್ ಅಸ್ ಆಲ್ಸೋ ಎಫೆಕ್ಟೆಡ್. ಒನ್ ಥಿಂಗ್, ಅರೌಂಡ್ 1.32 million deaths occurs in India due to smoking. ಈ ಸಂದರ್ಭದಲ್ಲಿ ಎಬಿ ಶೆಟ್ಟಿ ಡೆಂಟಲ್ ಕಾಲೇಜಿನ ಡೀನ್ ಮತ್ತು ಪ್ರಾಂಶುಪಾಲರಾದ ಡಾ ಯುಎಸ್ ಕೃಷ್ಣ ನಾಯ್ಕ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಸುಜಯ ಭಂಡಾರಿ, ಪತ್ರಕರ್ತರಾದ ವಾಲ್ಟರ್ ನಂದಳಿಕೆ, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಪ್ಯಾಥಾಲಜಿ ಆ್ಯಂಡ್ ಓರಲ್ ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥೆ ಡಾ ಶ್ರೀಲತಾ, ಡಾ ಪುಷ್ಪರಾಜ್, ಡಾ ಪ್ರೀತಿ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಶಾ ಹಾಗೂ ಆಗ್ನೇಸ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಇದೇ ವೇಳೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಭಿತ್ತಿಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಯಿತು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.